ನಮ್ಮ ಕುಡ್ಲ ವಾರ್ತಾ ವಾಹಿನಿ ಪ್ರತಿ ವರ್ಷದಂತೆ ನೀಡಲಾಗ್ತಾ ಇರುವಂತಹ ವಿವಿಧ ಕ್ಷೇತ್ರಗಳ ಸಾಧಕ ಗಣ್ಯರಿಗೆ ನೀಡಲಾಗುವಂತಹ ಪ್ರಶಸ್ತಿಗೆ ಈ ಬಾರಿ 4 ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ಈ ಬಾರಿ ಪೆರ್ಮಿದ ತುಳುವ ಪ್ರಶಸ್ತಿಯನ್ನ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿ, ನಮ್ಮ ಕುಡ್ಲ ಪ್ರಶಸ್ತಿಯನ್ನ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿಯ ಆರ್ ಪದ್ಮರಾಜ್, ನಮ್ಮ ತುಳುವೇರು ಪ್ರಶಸ್ತಿಯನ್ನ ತುಳುಕೂಟದ ಅಧ್ಯಕ್ಷ ದಾಮೋದರ ನಿಸರ್ಗ ಹಾಗೂ ಬಿಪಿ ಕರ್ಕೇರ ಪ್ರಶಸ್ತಿಯನ್ನ ಉರ್ವದಲ್ಲಿರುವ ಹೊಯ್ಗೆಬೈಲಿನ ಜೈ ಭಾರತಿ ತರುಣ ವೃಂದಕ್ಕೆ ನೀಡಲಾಗ್ತಾ ಇದೆ. ನಮ್ಮ ಕುಡ್ಲ ದೀಪಾವಳಿಯ ಸಂಭ್ರಮದ ಸಂದರ್ಭದಲ್ಲಿ ಆಯೋಜಿಸಲಾಗುವಂತಹ ಸಭಾ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ.